ನಮಸ್ಕಾರ ಸ್ನೇಹಿತರೆ. ಭಾರತದ ಗುಜರಾತ್ ಸೌರಾಷ್ಟ್ರನಲ್ಲಿ ವಿರಾಜಮಾನನಾಗಿದ್ದಾನೆ ಪರಮೇಶ್ವರ ಸೋಮನಾಥ. ಹಾಗೆಯೇ ದ್ವಾರಕೆಯಲ್ಲಿ ವಿರಾಜಮಾನನಾಗಿದ್ದಾನೆ ಶ್ರೀಕೃಷ್ಣ. ಇನ್ನು ಜುನಾಗಢದ ಗಿರ್ನಾರ್ನಲ್ಲಿ ವಿರಾಜಮಾನನಾಗಿದ್ದಾರೆ ಭಗವಾನ್ ದತ್ತಾತ್ರೇಯ. ಹಿಂದೂ ಧರ್ಮದಲ್ಲಿ ಭಗವಾನ್ ದತ್ತಾತ್ರೇಯರನ್ನು ತ್ರಿಮೂರ್ತಿಗಳಾದಂತಹ ಬ್ರಹ್ಮ, ವಿಷ್ಣು ಹಾಗೂ ಶಿವನ ರೂಪವೆಂದು ಪರಿಗಣಿಸಲಾಗಿದೆ. ಪೌರಾಣಿಕ ನಂಬಿಕೆಗಳ ಪ್ರಕಾರ ಭಗವಾನ್ ದತ್ತಾತ್ರೇಯರನ್ನು ವಿಷ್ಣುವಿನ 6ನೇ ಅವತಾರವೆಂದು ಕೂಡ ನಂಬಲಾಗಿದೆ. 3 ರೂಪಗಳನ್ನು ಹೊಂದಿದ್ದರಿಂದ ಭಗವಾನ್ ದತ್ತಾತ್ರೇಯರನ್ನು ಕಲಿಯುಗದ ದೇವರೆಂದೇ ಪರಿಗಣಿಸಲಾಗಿದೆ. ಹಸು ಮತ್ತು ನಾಯಿ 2 ಅವರ ಸವಾರಿಗಳಾಗಿವೆ. ಭಗವಾನ್ ದತ್ತಾತ್ರೇಯರನ್ನು ಆರಾಧಿಸುವುದು 3 ತ್ರಿಮೂರ್ತಿಗಳನ್ನು ಪೂಜಿಸಿದಷ್ಟೇ ಪುಣ್ಯ ಪ್ರಾಪ್ತವಾಗುತ್ತದೆ ಎಂದು ಆದಿಕಾಲದಿಂದಲೂ ನಂಬಲಾಗಿದೆ. ಭಗವಾನ್ ತ್ರಿದೇವನ ರೂಪವೆಂದು ಪರಿಗಣಿಸಲ್ಪಡುವ ದತ್ತಾತ್ರೇಯರು ಆಜನ್ಮ ಬ್ರಹ್ಮಚಾರಿ ಮತ್ತು ಸನ್ಯಾಸಿ ಎಂದು ಕೂಡ ಕರೆಯಲಾಗುತ್ತದೆ. ಗುಜರಾತದ ಗಿರ್ನಾರ್ ಬೆಟ್ಟಗಳ ತುತ್ತುದಿಯಲ್ಲಿರುವ ದೇವಾಲಯ ಎಂದರೆ ಶ್ರೀ ದತ್ತಾತ್ರೇಯ ಭಗವಾನ್ ದೇವಾಲಯ. ಈ ದೇವಸ್ಥಾನ ಯಾಕೆ ಅಷ್ಟು ಹೆಸರುವಾಸಿಯಾಗಿದೆ ಅಂದರೆ ಇಲ್ಲಿಯೇ ದತ್ತಾತ್ರೇಯರ ನಿಜವಾದ ಪಾದದ ಗುರುತುಗಳು ಪತ್ತೆಯಾಗಿದ್ದು ಎಂದು ನಂಬಲಾಗಿದೆ. ಬ್ರಹ್ಮ, ವಿಷ್ಣು, ಮಹೇಶ್ವರರ ಅಂಶವೆಂದು ಕರೆಯಲ್ಪಡುವ ಭಗವಾನ್ ದತ್ತಾತ್ರೇಯ ಇಲ್ಲಿನ ಆರಾಧ್ಯ ದೈವರ ಮೂರ್ತಿ. ಗಿರ್ನಾರ್ ಭಾರತದ ಗುಜರಾತ್ ರಾಜ್ಯದ ಸೌರಾಷ್ಟ್ರ ವಿಭಾಗದ ದಕ್ಷಿಣ ಭಾಗದಲ್ಲಿರುವ ಮುಖ್ಯ ಪರ್ವತ. ಹಿಂದೂ ಹಾಗೂ ಜೈನರ ಸಿದ್ಧ ಕ್ಷೇತ್ರವಾಗಿದೆ. ಗಿರ್ನಾರ್ ಜುನಾಗಢದಿಂದ 33 ಕಿಲೋಮೀಟರ್ ಅಂತರದಲ್ಲಿದೆ. ಇತರ ಪರ್ವತಗಳ ಸಾಲಿನಲ್ಲಿದ್ದರೆ ಪ್ರತ್ಯೇಕವಾಗಿ ಇದು ಹಬ್ಬಿಕೊಂಡಿದೆ. ಹಿಂದೆ ಈ ಪರ್ವತ ಒಂದು ಜ್ವಾಲಾಮುಖಿಯಾಗಿತ್ತು. ಗುಜರಾತಿನಲ್ಲಿ ಅತ್ಯುತ್ತಮವಾದ ಈ ಪರ್ವತ ಸರಾಸರಿ ಎತ್ತರ 1060 ಮೀಟರ್. ಅಂಬಾ, ಗೋರಖನಾಥ್, ಕಾಳಿಂಗ, ಗುರುನೇಮಿನಾಥ್ ಇವರ ಪ್ರಸಿದ್ಧ ಶಿಖರಗಳಾಗಿವೆ. ಸುವರ್ಣರೇಖಾ, ಗುಡಾಜಲಿ ಮತ್ತು ಕಾಲುವೆ ನದಿಗಳ ಉಗಮ ಸ್ಥಾನವಾಗಿದೆ ಈ ಗಿರ್ನಾರ್ ಪ್ರದೇಶ. ಹಿಂದಿನ ಕಾಲಕ್ಕೆ ಇದಕ್ಕೆ ಉಜ್ವಯಂತ, ರೈತವತ ಪರ್ವತ, ಪ್ರಭಾಸ್ ಪರ್ವತ, ವಸ್ತ್ರಾಪದ ಕ್ಷೇತ್ರ ಎಂದು ಕೂಡ ಕರೆಯಲಾಗುತ್ತಿತ್ತು. ಹಿಂದೂ ಹಾಗೂ ಜೈನ ಸಂಸ್ಕೃತಿಗಳು ಇಲ್ಲಿ ಸಮಾಗಮಗೊಂಡಿವೆ. ಗಿರ್ನಾರ್ ಶಿಖರದ ಮೇಲೆ ಗೋರಖನಾಥ್, ದತ್ತಾತ್ರೇಯ, ಅಂಬಾದೇವಿ ಮುಂತಾದ ದೇವಾಲಯಗಳು, ಶ್ರಾವಕರ ದೇವಸ್ಥಾನಗಳು, ಜೈನ ಧರ್ಮಶಾಲೆಗಳು ಕೂಡ ಇಲ್ಲಿವೆ. 52 ಶಕ್ತಿಪೀಠಗಳ ಪೈಕಿ ಇಲ್ಲಿ ಅಂಬಾದೇವಿಯ ದೇವಸ್ಥಾನವೂ ಇದೆ. ಅಷ್ಟಲ್ಲದೆ ಇಲ್ಲಿ ಗೋಮುಖ, ಹನುಮಾನ ಸ್ಥಾನ, ಕುಮಂಡಲ ಎಂಬ 3 ಜಲಕುಂಡಲಗಳಿವೆ. ಗಿರ್ನಾರ್ ಪರ್ವತ ಶ್ರೇಣಿ ಗುಜರಾತ್ ರಾಜ್ಯದ ರಾಜಧಾನಿ ಅಹಮದಾಬಾದ್ನಿಂದ ಸುಮಾರು 328 ಕಿಲೋಮೀಟರ್ ದೂರದಲ್ಲಿದ್ದರೆ ಕೃಷ್ಣನ ನಗರಿ ದ್ವಾರಕೆಯಿಂದ 247 ಕಿಲೋಮೀಟರ್ ದೂರದಲ್ಲಿದೆ. ಹತ್ತಿರದ ರೈಲ್ವೆ ನಿಲ್ದಾಣ ಅದು ಜುನಾಗಢ್ ಆಗಿದೆ. ಗಿರ್ನಾರ್ ರೋಪ್ವೇ ಗಿರ್ನಾರ್ ಪರ್ವತ ಶ್ರೇಣಿಯನ್ನು ನೆಲದಿಂದ ಮೇಲೆ ಮುಟ್ಟಲು 2018ರಲ್ಲಿ ಇದು ನಿರ್ಮಾಣಗೊಂಡಿದೆ. ಇದನ್ನ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶಕ್ಕೆ ಸಮರ್ಪಿಸಿದ್ದಾರೆ. ಗಿರ್ನಾರ್ ಪರ್ವತ ಶ್ರೇಣಿಯನ್ನ ನೆಲದಿಂದ ಕೇವಲ 10 ನಿಮಿಷದೊಳಗೆ ನೀವು ತಲುಪಬಹುದು. ಅಶೋಕ ಮೌರ್ಯನ ಶಿಲಾಶಾಸನವು, ಕ್ಷಪ್ರತ ರುದ್ರಮಾನ ಶಾಸನಗಳು ಇಲ್ಲಿವೆ. ಗಿರ್ನಾರ್ ಸುತ್ತಮುತ್ತರ ಪ್ರದೇಶಗಳಲ್ಲಿ ಅಶೋಕನ ಕಾಲದಲ್ಲಿ ಬೌದ್ಧ ಧರ್ಮ ಪ್ರಚಾರವಾಗಿ ಇಲ್ಲಿ ಬೌದ್ಧ ವಿಹಾರಗಳು ಸ್ಥಾಪನೆಯಾಗಿದ್ದನ್ನು ನಾವು ಇಲ್ಲಿ ಕಾಣಬಹುದು. ಹಾಗೆಯೇ ಹಲವಾರು ಅಶೋಕದ ಶಾಸನಗಳನ್ನು ನೀವು ಇಲ್ಲಿ ನೋಡಬಹುದು. ಇಲ್ಲಿನ ಸುದರ್ಶನ ಜಲಾಶಯವನ್ನು ಚಂದ್ರಗುಪ್ತನ ಆಜ್ಞಾನುಸಾರವಾಗಿ ನಿರ್ಮಿಸಲಾಗಿತ್ತೆಂದು ನಂಬಲಾಗಿದೆ. ಇದು ಈಗ ಶೀತಲಗೊಂಡು ಅಪ್ರಯೋಜನಕವಾಗಿದ್ದು ಇದನ್ನು ದುರಸ್ತಿ ಮಾಡಬೇಕೆಂದು ಇಲ್ಲಿನ ಸರ್ಕಾರ ಪ್ರಯತ್ನ ನಡೆಸುತ್ತಿದೆ. ಇಲ್ಲಿ ದೊರೆತಿರುವ ಶಾಸನಗಳಿಂದಲೂ ಹಾಗೂ ಭಗ್ನಾವೇಶಗಳಿಂದ ಗಿರ್ನಾರ್ ಅತ್ಯಂತ ಪ್ರಾಚೀನ ಕಾಲದಿಂದಲೂ ಇತಿಹಾಸ ಪ್ರಸಿದ್ಧ ಸ್ಥಳ ಎಂದು ನಂಬಲಾಗಿದೆ. ಇದೇ ಕಾರಣ ಭಕ್ತಾದಿಗಳು ದೇಶ ವಿದೇಶಗಳಿಂದ ಅಂಬಾದೇವಿ ಹಾಗೂ ಶ್ರೀ ಭಗವಾನ್ ಗುರುದತ್ತರ ಪಾದಗಳನ್ನು ನೋಡಲು ಇಲ್ಲಿಗೆ ಬರುತ್ತಾರೆ.
ಈ ಪರ್ವತದ ಇನ್ನೊಂದು ವಿಶೇಷತೆ ಏನಂದ್ರೆ ಈ ಪರ್ವತದ ಮೇಲೆ ಸುಮಾರು 866 ಹಿಂದೂ ಹಾಗೂ ಜೈನ ದೇವಾಲಯಗಳಿವೆ. ಈ ಪರ್ವತವನ್ನು ಏರಲು ಬರೋಬ್ಬರಿ ನೀವು 10,000 ಮೆಟ್ಟಿಲುಗಳನ್ನ ಏರಬೇಕಾಗುತ್ತದೆ. ಇದೇ ಕಾರಣ ಟ್ರೆಕ್ ಮಾಡಲು ಹಲವಾರು ಜನರು ಈ ಪರ್ವತ ಶ್ರೇಣಿಗೆ ಬರುತ್ತಾರೆ. ಜೊತೆಗೆ ಈ ಪರ್ವತಕ್ಕೆ ನೀವು ನೇರವಾಗಿ ಕೇಬಲ್ ಕಾರ್ ಮೂಲಕ ತಲುಪಬಹುದು. ಆದರೆ ಇದು ಕೇವಲ 6,000 ಮೆಟ್ಟಿಲುಗಳನ್ನು ಮಾತ್ರ ನೀವು ದಾಟಬಹುದು. ಒಂದು ವೇಳೆ ನೀವು ಗುರುದತ್ತರ ಪಾದಗಳನ್ನು ನೋಡಬೇಕೆಂದರೆ ಇನ್ನೂ ಸುಮಾರು 3,300 ಮೆಟ್ಟಿಲುಗಳನ್ನ ಕಾಲ್ನಡಿಗೆಯಲ್ಲೇ ಹೋಗಬೇಕಾಗುತ್ತದೆ. ಈ ಕಾಲ್ನಡಿಗೆಯನ್ನು ಹೋಗಲು ಸುಮಾರು ನಿಮಗೆ 45 ನಿಮಿಷದಿಂದ 1 ಗಂಟೆ ಕಾಲ ಬೇಕಾಗುತ್ತದೆ. ಇದೆಲ್ಲ ನಿಮ್ಮ ಸಾಮರ್ಥ್ಯದ ಮೇಲೂ ಸಹಿತ ಡಿಪೆಂಡ್ ಆಗಿರುತ್ತದೆ. ಈ ದೇವಸ್ಥಾನದ ತುತ್ತುದಿಯಲ್ಲಿ ನೀವು ಹೋದಾಗ ನೀವು ನಡೆದು ಬಂದಂತಹ ದಾರಿ, ನಿಮ್ಮ ಕಷ್ಟ ಎಲ್ಲ ಮರೆತು ಹೋಗುತ್ತದೆ. ಕಾರಣ ನೀವು ನಿಜವಾಗಿಯೂ ಭಗವಾನ್ ದತ್ತಾತ್ರೇಯರ ಪಾದಗಳನ್ನು ನೋಡುತ್ತಾ ಇದ್ದರೆ ನಿಮ್ಮ ದಣಿವು ಎಲ್ಲ ಹಾರಿ ಹೋಗುತ್ತದೆ. ಹಾಗೆಯೇ ಚಾಲುಕ್ಯರ ಕಾಲದಲ್ಲಿ ನಿರ್ಮಿತವಾದ ದೇವಸ್ಥಾನಗಳು ಕೂಡ ಇಲ್ಲಿವೆ. ಗಿರ್ನಾರ್ನಲ್ಲಿ ಪ್ರಾಚೀನ ಕಾಲದಲ್ಲಿ ಶಾಕ್ತಿಪಂಥೀಯರು ವಾಸವಾಗಿದ್ದರು. ಕಾರ್ತಿಕ ಶುದ್ಧ ಏಕಾದಶಿಯ ದಿನ ಇಲ್ಲಿ ಅದ್ಭುತವಾದ ಜಾತ್ರೆ ಕೂಡ ನಡೆಯುತ್ತದೆ. ಈ ಜಾತ್ರೆ ಶ್ರೀಕೃಷ್ಣನ ಕಾಲದಿಂದಲೂ ಇಲ್ಲಿ ನಡೆದು ಬಂದಿತ್ತೆಂದು ಪ್ರತೀತಿ ಇದೆ. ದಕ್ಷಿಣದ ಗಿರ್ ಬೆಟ್ಟ ಅರಣ್ಯ ಭಾರತದ ಸಿಂಹಗಳ ನೆಲೆ. ಇದು ಇದೇ ಗಿರ್ ಅರಣ್ಯ ಪ್ರದೇಶ. 22ನೇ ತೀರ್ಥಂಕರಾದ ನೇಮಿನಾಥ್ ಗಿರ್ನಾರ್ ಪ್ರದೇಶದ ಮೇಲೆ ದೀಕ್ಷೆಯನ್ನು ಪಡೆದು ತಪಸ್ಸು ಮಾಡಿ ಇಲ್ಲಿಯೇ ಮುಕ್ತಿ ಹೊಂದಿದ್ದರೆಂದು ನಂಬಲಾಗಿದೆ. ಈ ದೇವಸ್ಥಾನ ಹಾಗೂ ಈ ಪರ್ವತ ಶ್ರೇಣಿಗಳಲ್ಲಿ ನೀವು ಹಲವಾರು ಅಘೋರಿಗಳನ್ನು ಕೂಡ ಕಾಣಬಹುದು. ಈ ಅಘೋರಿಗಳು ಈ ಗಿರ್ನಾರ್ ಪ್ರದೇಶದಲ್ಲಿ ತಮ್ಮದೇ ಆದಂತಹ ಗುಹೆಗಳನ್ನು ಮಾಡಿ ಇಲ್ಲಿ ನೂರಾರು ವರ್ಷಗಳಿಂದ ಬದುಕುತ್ತಿದ್ದಾರೆ ಹಾಗೂ ತಪಸ್ಸನ್ನು ಕೂಡ ಇಲ್ಲಿ ನಡೆಸುತ್ತಾರೆ ಎಂದು ನಂಬಲಾಗಿದೆ. ಸ್ನೇಹಿತರೆ, ಒಂದು ವೇಳೆ ನೀವು ಅಹಮದಾಬಾದ್, ದ್ವಾರಕಾ, ಸೋಮನಾಥ್ಗೆ ಹೋದರೆ ಗಿರ್ನಾರ್ ಅಂದ್ರೆ ಗುರು ದತ್ತಾತ್ರೇಯರ ದೇವಸ್ಥಾನಕ್ಕೂ ಕೂಡ ನೀವು ಭೇಟಿ ಕೊಡಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.